ತುಳುನಾಡಿನಾದ್ಯಂತ ವಿ4 ನ್ಯೂಸ್ ಚಾನೆಲ್ ಮೂಲಕ ಮನೆ ಮನದಲ್ಲಿ ನಗುವಿನ ಹಬ್ಬ ಸೃಷ್ಟಿಸಿರುವ ವಿಕಾಸ್ ಕಾಲೇಜು ಕಾಮಿಡಿ ಪ್ರೀಮಿಯರ್ ಲೀಗ್ನ 7ನೇ ಸುತ್ತಿನ ಸ್ಪರ್ಧೆ ಕಾರ್ಕಳ ತಾಲೂಕಿನ ವಂಚಾರಕಟ್ಟೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆದಿತ್ಯವಾರ ಹಾಸ್ಯ ಪ್ರಿಯರ ಮನರಂಜಿಸಿತು. ಒಬ್ಬರಿಗೊಬ್ಬರು ಮಿಕಿಲು ಎಂಬಂತೆ 5 ತಂಡಗಳು ಪ್ರೇಕ್ಷಕರನ್ನ ಕ್ಷಣ ಕ್ಷಣವೂ ನಗುವಂತೆ ಮಾಡಿ ಸ್ಥಳ ಬಿಟ್ಟು ಕದಳದಂತೆ ಮೋಡಿ ಮಾಡಿದ್ರು. ಅದು ಕಾರ್ಕಳ ತಾಲೂಕಿನ ಬೋಳ ಗ್ರಾಮ. ಅಲ್ಲಿ ಆದಿತ್ಯವಾರ ಜಾತ್ರೆಯ ವಾತಾವರಣ, ಹಬ್ಬದ ಸಡಗರ. ಯಾಕೆಂದ್ರೆ ಅಲ್ಲಿ ವಿ4 ನ್ಯೂಸ್ ಸಿಪಿಎಲ್ ತಂಡ ಬೀಡು ಬಿಟ್ಟಿತ್ತು. ನೆರೆದವರನ್ನ ನಗೆಗಡಲಲ್ಲಿ ತೇಲಿಸಲು ಸಿದ್ಧವಾಗಿತ್ತು. ವಂಚಾರಕಟ್ಟೆಯಲ್ಲಿ ಸಿಪಿಎಲ್ನಂತಹ ವಿನೂತನ ಕಾರ್ಯಕ್ರಮದ ಮೂಲಕ ಹಾಸ್ಯ ವೈಭವ ಮೆರೆಯಿತು. ಕಾಮಿಡಿ ರಿಯಾಲಿಟಿ ಶೋ ಸಿಪಿಎಲ್ನ 7ನೇ ಸುತ್ತಿನ ಸ್ಪರ್ಧೆ ಕಾರ್ಕಳ ತಾಲೂಕಿನ ವಂಜಾರಕಟ್ಟೆಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಡಿಸೆಂಬರ್ 17ರಂದು ಆಯೋಜಿಸಲಾಗಿತ್ತು. ಈ ವಿಷಯದಲ್ಲಿ ಸಂತಸ ವ್ಯಕ್ತಪಡಿಸಿದ ವಂಜಾರಕಟ್ಟೆ ಶಾಲೆಯ ಅಧ್ಯಕ್ಷ ಅಶೋಕ್ ಅಡ್ಯಂತಾಯ, ಇದೊಂದು ಉತ್ತಮ ಕಾರ್ಯಕ್ರಮ. ಇಂತಹ ಒಂದು ಕಾರ್ಯಕ್ರಮವನ್ನ ಗ್ರಾಮೀಣ ಪ್ರದೇಶದಲ್ಲಿ ಆಯೋಜಿಸಿದ್ದು ನಮಗೆ ತುಂಬಾನೇ ಸಂತಸ ತಂದಿದೆ ಎಂದು ಹೇಳಿದ್ರು. ವಿ4 ದಕ್ಲೇನೆ ಕಂಗ್ರಾಚುಲೇಟ್ ಮಲ್ಪ ದಯಾಗನ್ ಪಂಡ ಕೈ ಟಿವಿ ಶೋ ನಮ್ಮ ಮಾತೆರ್ಲ ತೂತ ಟಿವಿನೇ ನಮ್ಮ ಇಲ್ಲಡೆ ಅಂಡ ಆ ಶೋ ಮಲ್ತ್ನಾಗ ಐತ ಬೆತ್ತಡ್ಡಿ ಏತ್ ಕೆಲಸ ಬೂರುಂಡು ಏತ್ ಬಂಗಂಡು ಏತ್ ಜನ ಮಾತಾಯಿಟ್ಟು ಇನ್ವಾಲ್ವ್ ಆಪೇರಿನ ಪನ್ಪಿನ ನಮ್ಮ ಹಳ್ಳಿ ದಕ್ಲಿಗೆ ಹೆಚ್ಚಿನ ಕ್ಲಿಗೆ ಗೊತ್ತುಪ್ಪುಜಿ ಅಂಡ ಇಂಚಿತ್ನ ಹಳ್ಳಿಡು ಬರ್ತದೆ ಮಕ್ಕಳು ಒಂಜಿ ಶೋ ಮಲ್ತದೆ ನಿಕ್ಲೆಗೆ ರಿಯಾಲಿಟಿ ಶೋ ಪನೊಂದುಲ್ಲೇರಿ ಐತ ಪಿರೌದ ರಿಯಾಲಿಟಿ ನಿಕ್ಲೆ ತೋಜಾಯಿನಕ್ಕೆ ಯಾನೆ ಅಕ್ಲೆಗೆ ಬಾರಿ ಹತ್ತುರ್ಕಾದ ಅಭಿನಂದನೆ. ವಿಕಾಸ್ ಕಾಲೇಜ್, ಹವಾನಾ ಐಲ್ಯಾಂಡ್ ಮತ್ತು ಅಪೂರ್ವ ಬಿಲ್ಡರ್ ಸಹಯೋಗದಲ್ಲಿ ವಿ4 ನ್ಯೂಸ್ ಪ್ರಸ್ತುತಪಡಿಸುತ್ತಿರುವ ವಿಕಾಸ್ ಕಾಲೇಜ್ ಸಿಪಿಎಲ್ ರಿಯಾಲಿಟಿ ಶೋ ವೀಕ್ಷಿಸಲು ಕಾರ್ಕಳದ ಜನ ಸಮುದಾಯವೇ ಸೇರಿತು. ಮಧ್ಯಾಹ್ನದಿಂದ ರಾತ್ರಿಯವರೆಗೆ ನಿರಂತರವಾಗಿ ನಡೆದ ಸಿಪಿಎಲ್ ಕಾಮಿಡಿ ಧಮಾಕವನ್ನ ಪ್ರೇಕ್ಷಕರು ಆಸ್ವಾದಿಸಿದ್ರು. ಆರಂಭದಿಂದ ಕೊನೆಯವರೆಗೂ ಇದ್ದು ಕಲಾವಿದರನ್ನ ಪ್ರೋತ್ಸಾಹಿಸಿದ್ರು. కత్తిప్పుడు మండేడు ముట్టలెప్పుడు ముందు అల్ప సంప్రదాయ నీకు సాంగ్ పాడి కూడలే రప్పకి ఎరమిగడు అది టీ టీ ఓకే కులికి తక్కతి కులికి తక్కత కులికి తక్కతి కులికి తక్క మిస్టర్ మల్ల ముఖ్యమంత్రి బన్న సెక్యూరిటీ టైట్ దూతే ఆన సోనదల నెటదನೆ ತಿರ್ಪು ನಾನವೇ ಬಂತೆ ಇಂಗ್ಲೇ ಬೋರ್ಡ್ ರಡ್ ನಾಯಿಲ್ ಬೋರ್ಡ್ ಒಂಜಿ ಸುರು ಬತ್ತು ಬಾಂಗ್ ಚಕ್ಕ ಮಲ್ತು ಪೈಲಕ ಬತ್ತು ಬೋತ ಮಾರೆ ಅಣ್ಣ ಫಸ್ಟ್ಗೆ ಬತ್ತಿನ ಅಧ್ಯಕ್ಷ ಬೈದಿನಿ ಲೇಟ್ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ತೀರ್ಪುಗಾರರಾಗಿ ಬಂದ ಶಾಲೆಯ ಸಂಚಾಲಕ ಅಕ್ಷಯ್ ಅಡ್ಯಂತಾಯ ಅವರು ಮಾತನಾಡಿ, ಮೊದಲಿಗೆ ವಿ4 ನ್ಯೂಸ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಯಾಕೆಂದ್ರೆ ಹಳ್ಳಿಯ ಪರಿಸರದಲ್ಲೂ ಪಟ್ಟಣದ ವಾತಾವರಣವನ್ನ ಕಲ್ಪಿಸಿಕೊಟ್ಟಿದ್ದಾರೆ, ನಗುವಿನ ವಾತಾವರಣವನ್ನ ಸೃಷ್ಟಿಸಿದ್ದಾರೆ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಎಂಕೊಂಜಿ ಆಸೆ ಇತ್ತು ನಮ್ಮನ್ನ ಗ್ರಾಮೀಣ ಪ್ರದೇಶಡು ಈ ಗ್ರಾಮೀಣ ಶಾಲೆ ಅಂಡಲ್ಲ ನಮ್ಮನ್ನ ಪೇಂಟೆದ ಶಾಲೆದಲ್ಕ ಮೂಲ ಸವಲತ್ತು ಕೊಡೊಂದು ಐಕೆ ಯಾನ್ ಲಕ್ಷ್ಮಣನ ತಿಕ್ಕನಾಗ ಇರ್ ದಾದ ಮನ್ಪೊಲಿನ್ ಪನ್ನಾಗ ಆರ್ ಒಂಜಿ ಬಾರಿ ಮಲ್ಲ ಸಂಗತಿ ಪಂಡೇರ್ ಆರ್ ಪಂಡೇರ್ ಯಾನ್ ಇಡೀ ವಿ4 ಚಾನಲ್ದ ಪ್ರೋಗ್ರಾಮ್ನೇ ನಿಗುಲ್ನ ಶಾಲೆಡ್ ಮನ್ಪಂದು ನಿಗುಲ್ ಬೈದಾರ್ ಬತ್ತದ ಎನ್ನ ಊರ್ದ ಜನಕ್ಲೇನು ಮನೋರಂಜನೆ ಮಂತೊಂದುಲ್ಲಾರು ಅಂಚನೆ ಎನ್ನ ಶಾಲೆಗ್ಲ ಒಂಜಿ ಪ್ರಚಾರ ಕೊರೊಂದುಲ್ಲಾರು ನಮ್ಮ ಈ ನಿಗುಲ್ನ ಈ ಮಂತಿನ ಕಾರ್ಯನ ನಮ್ಮ ಮಸ್ತ್ ವರ್ಷ ಒಂದೇನು ನೆನಪದೀಪ ಖಾಲಿ ಮಸ್ತ್ ವರ್ಷ ಈ ಶಾಲೆದ ಬೆಳವಣಿಗೆಗೆ ನಿಗುಲೊಂಜಿ ಕಾರಣ ಪಂಡ್ರೆ ಇಂಕ ಬಾರಿ ಖುಷಿ ಅವನು. ಲೀಗ್ ಮಾದರಿಯಲ್ಲಿ 8 ತಂಡಗಳು ಈವರೆಗೆ 7 ಸುತ್ತಿನ ಸ್ಪರ್ಧೆಯಲ್ಲಿ ಸೆಣಸಿ ಗಳಿಸಿರುವ ಅಂಕಗಳ ಆಧಾರದಲ್ಲಿ ಈಗ 5 ತಂಡಗಳು ಸೆಮಿಫೈನಲ್ ಹಂತಕ್ಕೆ ತಲುಪಿವೆ. 5 ತಂಡಗಳು ಸೆಮಿಫೈನಲ್ ಹಂತಕ್ಕೆ ತಲುಪಿದ ಸೆಣಸಾಟಕ್ಕೆ ವಂಜರಕಟ್ಟೆ ಆಂಗ್ಲ ಮಾಧ್ಯಮ ಶಾಲೆಯ ಆವರಣ ಮತ್ತು ಅಲ್ಲಿ ಸೇರಿದ್ದ ಜನರು ಸಾಕ್ಷಿಯಾದ್ರು. ನಗುವೆ ಪ್ರಧಾನ ಎನ್ನುವ ಮನ ತುಂಬಿದ ಸಹೃದಯಿಗಳಿಗೆ ಸಿಪಿಎಲ್ ಕಾಮಿಡಿ ತಂಡಗಳು ತಕ್ಕ ಉಡುಗೊರೆ ನೀಡಿದ್ದವು.
ವಂಜಾರಕಟ್ಟೆಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರದರ್ಶಿಸಿದ ಕಾಮಿಡಿ ಸ್ಕಿಟ್ಗಳನ್ನು ಗೌರವಾನ್ವಿತ ವಿಶೇಷ ತೀರ್ಪುಗಾರರ ಸ್ಥಾನದಲ್ಲಿ ವಂಜಾರಕಟ್ಟೆ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಅಶೋಕ್ ಅಡ್ಯಂತಾಯ ಹಾಗೂ ಶಾಲೆಯ ಸಂಚಾಲಕ ಅಕ್ಷಯ್ ಅಡ್ಯಂತಾಯರವರು ಮನಬಿಚ್ಚಿ ಮಾತನಾಡಿದ್ರು. ಪ್ರಸಕ್ತ ನಡಪುನ ವಿಷಯನೇ ಕಥೆನ ಆಧಾರ ಮಲ್ತದ್ದು ಈ ಶೋನ್ ಮಲ್ದೇನೆ ಹತ್ರ ಅಕ್ಲಿಗೆ ಕಂಗ್ರಾಚುಲೇಷನ್. ಹಾಸ್ಯಮಯವಾದ ಒಂದು ಬಾರಿ ಶೋಕದ ಒಂದು ಮೆಸೇಜ್ ಕೊಡ್ತಾರೆ. ನಿಗಲ್ನ ಕೋಆರ್ಡಿನೇಷನ್ ಬಾರಿ ಪೊರ್ಲಿತ್ತಂದ್ರೆ ಯಾನ್ ನಿಗ್ಲಿಗೆ ನೆಕ್ ಎನ್ನ ಪರವಾದ ಅಭಿನಂದನೆಲು ಇಂಚನೆ ಕಂಟಿನ್ಯೂ ಮಾಡ್ತಾರೆ. ಬಾರಿ ಶೋಕ್ ಮಂದ ವಂಡರ್ಫುಲ್ ಸರ್. ಇರ್ ತೆಲ್ತಾರ ಖುಷಿ ಆಂಡ ಇರೇಗ ನಾನು ತೆಲ್ತೊಂದೇ ಇದ್ದೆ. ಸುಮಾರು ಕಿಲೆಂಜಿಲ್ ಪೋಯ. ಮೂಡಬಿದ್ರೆ ಮೇನಕಾ ಟೆಕ್ಸ್ಟೈಲ್ ಮಾಲಕ ಸದಾಶಿವರಾವ್ ನೆಲಿಮಾರ್, ಕಾರ್ಕಳ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ, ವಂಜಾರಕಟ್ಟೆ ಶಾಲೆಯ ಹಳೆ ವಿದ್ಯಾರ್ಥಿ ಜಯರಾಮ್ ಸಾಲ್ಯಾನ್, ಸಿಪಿಎಲ್ ಸ್ಪರ್ಧೆಯ ತಂಡದ ಮಾಲಕರಲ್ಲಿ ಓರ್ವರಾದ ನಿದರ್ ಶೆಗ್ಡೆ, ಅಪೂರ್ವ ಬಿಲ್ಡರ್ಸ್ ಮಾಲಕ ಗಣೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಬಾಂಬೆದ 40ನೇ ಮಾಲ್ಗೆದ ಒಂಜಿ ನಮ್ಮ ಫ್ಲಾಟಿಗೆ ತಂದು 2 ಕೋಟಿ ಕೊರ್ಪು ನಡೆದು 1/2 ಎಕರೆನ 1 ಎಕರೆನ ಇಂಚಿದ ಹಳ್ಳಿಯ ಜಾಗಕ್ಕೆ ತಂದು ಈ ರೀತಿ ಪೂರ ಸೌಲಭ್ಯ ನಮ್ಮನ್ನ ಹಳ್ಳಿಡು ಬತ್ತುಂಡ. ಪೂರ ಸೌಲಭ್ಯ ಮೊಬೈಲ್, ಟಿವಿ ಪಕ್ಕ ಎಂಚಿನ ಸೌಲಭ್ಯ ಉಂಟು. ಟಿವಿ ಆಲ್ ಸೌಲಭ್ಯಗಳು ಇಂಚ ಹಳ್ಳಿಡು ಬತ್ತಂಡ ನಮ್ಮ ಹಳ್ಳಿನ ಉದ್ಧಾರ ಮಲ್ತಂಡ. ನಮ್ಮನ ಮೋದಿನ ಕನಸು ಎಂಚಿನ ಉಂಟು, ನಮ್ಮ ದೇಶ ಉದ್ಧಾರ ಆಪುಂಡು. ಕಾಮಿಡಿ ಪಂಚ್ಗೆ ತಕ್ಕ ರನ್ಗಳ ರೂಪದ ಅಂಕಗಳನ್ನು ನೀಡುವ ತೀರ್ಪುಗಾರರ ಸ್ಥಾನದಲ್ಲಿ ಚಲನಚಿತ್ರ ನಟ ಮೈಮ್ ರಾಮದಾಸ್, ನಾಟಕಕಾರ ಮತ್ತು ಸಾಹಿತಿ ಶಶಿರಾಜ್ ರಾವ್ ಕಾಬೂರು ಹಾಗೂ ಚಲನಚಿತ್ರ ನಟಿ ಆಶಿಕಾ ಉಪಸ್ಥಿತರಿದ್ದರು. ವಿಜೆ ವಿನೀತ್ ಕಾರ್ಯಕ್ರಮ ನಿರೂಪಿಸಿದ್ರು. ಕಾಮಿಡಿ ಕಿಲಾಡಿ ಪ್ರವೀಣ್ ಮರ್ಕಮೆ ಇವರಿಗೆ ಸಾಥ್ ನೀಡಿದ್ರು. ವಿ4 ನ್ಯೂಸ್ ಚಾನೆಲ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದ್ರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.